ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂಸ್ ಆ್ಯಂಡ್ ವೇವ್ಸ್. ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ನಾನು ಬಿಟ್ಕಾಯಿನ್ ಮತ್ತೆ ಏನೋ ಅದು ಮುಖ್ಯಮಂತ್ರಿ ಮತ್ತು BJP ರಾಜ್ಯ ಅಧ್ಯಕ್ಷರ ಸುತ್ತವೇ ತಿರುಗ್ತಾ ಉಂಟಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತು ಆ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಉಂಟು. ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ಈ ಒಂದು ವಿಚಾರ ಅಂದರೆ ಇದು ಯಾಕೆ ಮತ್ತು ಇಷ್ಟು ದೊಡ್ಡ ಒಂದು ಹಗರಣದ ಸ್ವರೂಪವನ್ನು ಪಡ್ಕೊಂಡಿತ್ತು ಮತ್ತು ಯಾರು ಕಾರಣಕರ್ತರು, ಯಾಕಂತ ಹೇಳಿದ್ರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಉಂಟು. ಸ್ವತಃ ಪ್ರಧಾನಿಯವರೇ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿಯವರನ್ನು ಕರೆಸಿ ಚರ್ಚೆ ಮಾಡ್ತಾರೆ. ಆಮೇಲೆ ಕೇಂದ್ರದ ಗೃಹ ಸಚಿವರು ಮುಖ್ಯಮಂತ್ರಿಯವರಿಂದ ವಿವರಣೆಯನ್ನು ಕೇಳ್ತಾರೆ ಮತ್ತು ಒಟ್ಟಾಗಿ ಇಡೀ ದೇಶದಲ್ಲಿ ಭಾರಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರುವಂಥದ್ದು. ಈ ನಡುವೆ ಈ ರೀತಿಯ ಚರ್ಚೆ ಮತ್ತು ಈ ಪ್ರಮುಖ ಆರೋಪಿ ಶ್ರೀಕಿ ಏನಿದ್ದಾನೆ ಆತ ಏನು ಈ ಹಿಂದೆ ಅರೆಸ್ಟ್ ಆಗಿದ್ದು, ಈ ಹಿಂದೆ ಬಿಡುಗಡೆ ಆದದ್ದು, ಅದೆಲ್ಲದರ ನಡುವೆ ಈ ವಿಷಯ, ಈ ವಿವಾದ ಅಥವಾ ಈ ಹಗರಣ ಮತ್ತೆ ಇಷ್ಟೊಂದು ತೀವ್ರ ಸ್ವರೂಪ ಪಡ್ಕೊಳ್ಳಿಕ್ಕೆ ಏನು ಕಾರಣ? ಯಾರಿಗೆ ಪತ್ರ ಬರೆದರು? ಮೀನ್ಸ್ ಪ್ರಧಾನಿ ಕಾರ್ಯಾಲಯಕ್ಕೆ ಇಡೀ ಹಗರಣದ ಏನು ವಿಚಾರವನ್ನು ಮುಂದೆ ಇಟ್ಟು ಫ್ಯಾಕ್ಟ್ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಜೋಡಿಸಿ ಪತ್ರ ಬರೆದವರು ಯಾರು? ಒಂದು ಪ್ರಶ್ನೆ. ಈ ಪತ್ರದಲ್ಲಿ ಯಾರ್ಯಾರನ್ನು ಉಲ್ಲೇಖ ಮಾಡಿದರು? ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನೋ ಅಥವಾ ಮಾಜಿ ಗೃಹ ಸಚಿವರು ಹಾಲಿ ಮುಖ್ಯಮಂತ್ರಿ ಬೊಮ್ಮಾಯಿಯವರನ್ನೋ ಅಥವಾ BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನು? ಎಲ್ಲ ವಿಚಾರಗಳು ಇವತ್ತು ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಉಂಟು. ವಾದ ಪ್ರತಿವಾದ, ಅಭಿಪ್ರಾಯ, ಅದಕ್ಕೆ ಪ್ರತಿ ಅಭಿಪ್ರಾಯಗಳು ಕೇಳಿ ಬರ್ತಾ ಉಂಟು. ಬಿಟ್ಕಾಯಿನ್ ಅದು ಸಾಮಾನ್ಯ ಸಣ್ಣ ಮಟ್ಟದ ಹಗರಣ ಅಲ್ಲ. ಈಗಾಗಲೇ ನೀವು ನೋಡಿದ್ದೀರಿ, ಕೇಳಿದ್ದೀರಿ, ಓದಿದ್ದೀರಿ, ಮಾಧ್ಯಮದಲ್ಲಿ ಭಾರಿ ವಿಸ್ತೃತವಾದ ವರದಿಗಳು ಬರ್ತಾ ಉಂಟು. ಈ ನಡುವೆ ಚರ್ಚೆ ಆಗಲೇಬೇಕಾಗಿದ್ದ ಅಂದರೆ ಪ್ರಧಾನಿ ಕಾರ್ಯಾಲಯಕ್ಕೆ ಅಥವಾ ನೇರವಾಗಿ ಪ್ರಧಾನಿಗೆ ಪತ್ರ ಬರೆದಂಥ ವ್ಯಕ್ತಿ ಯಾರು ಮತ್ತು ಅವರು ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರಗಳು ಮತ್ತು ನೇರವಾಗಿ ಯಾರ ಮೇಲೆಲ್ಲ ಆರೋಪ ಮಾಡಿದ್ದಾರೆ ಮತ್ತು ಇಡೀ ಈ ಒಂದು ಏನು ಹಗರಣ ಅದು ಸ್ವರೂಪ, ಅದು ಬೆಳೆದುಕೊಳ್ಳುವ ಸ್ವರೂಪ, ಮತ್ತು ಅದರಲ್ಲಿ ಏನು ದುಡ್ಡು ಮತ್ತು ಬಿಟ್ಕಾಯಿನ್ ಜೊತೆಗೆ ಯಾರ್ಯಾರ ಖಾತೆಗೆ ದುಡ್ಡು ವರ್ಗಾವಣೆ, ಎಲ್ಲ ವಿಚಾರಗಳು ಕೂಡ ಈಗ ಚರ್ಚೆಗೆ ಒಳಗಾಗ್ತಾ ಇರುವಂಥದ್ದು. ನೀವು ಈಗಾಗಲೇ ನೋಡಿದ್ದೀರಿ. ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರರಾಗಿರುವಂಥ ಲಕ್ಷ್ಮಣ್ ಅವರು ಇದನ್ನು ಎಳೆಯಾಗಿ ಇದನ್ನು ಬಿಚ್ಚಿಟ್ಟಿದ್ದಾರೆ, ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇದು ಇಂಥವರ ಮೇಲೆ ನೇರ ಆರೋಪ, ಇಂಥವರ ಮೇಲೆ ನೇರ ಇದು ಸುತ್ತಿಕೊಳ್ತಾ ಉಂಟು ಮತ್ತು ಇದ್ಯಾವುದನ್ನು ಕೂಡ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇವೆಲ್ಲವನ್ನು ನಾನು ದಾಖಲೆಯ ಮೂಲಕ, ದಾಖಲೆ ಪತ್ರಗಳಿದ್ದಾವೆ ನಮ್ಮ ಮೇಲೆ, ಆ ದಾಖಲೆಗಳ ಪ್ರಕಾರನೇ ನಾನು ಹೇಳ್ತಾ ಇದ್ದೇನೆ ಅನ್ನೋದನ್ನು ಲಕ್ಷ್ಮಣ್ ಅವರು ಈಗ 2 ದಿವಸಗಳಿಂದ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ನಾನು ಮತ್ತೆ ಲಕ್ಷ್ಮಣ್ ಅವರನ್ನು ನೇರ ಸಂಪರ್ಕದಲ್ಲಿ ಮಾತಾಡಿಸ್ತಾ ಇದ್ದೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ನೀವು ಎತ್ತಿರುವಂತ ಮತ್ತು ನೀವು ಬಿಚ್ಚಿಟ್ಟಿರುವ ಅಥವಾ ನೀವು ಮಾಧ್ಯಮದ ಮುಂದೆ ಬಯಲುಗೊಳಿಸಿರುವಂತ ವಿಚಾರಗಳು ನೋಡಿದಾಗಲೇ ಕೇಳಿದಾಗಲೇ ಅದು ಬೆಚ್ಚಿ ಬೀಳಿಸುವಂತಿದೆ ಲಕ್ಷ್ಮಣ್ ಅವರೇ. ಕರೆಕ್ಟ್. ಎಸ್. ಎಲ್ಲಿಂದ ಈ ಮಾಹಿತಿಗಳು ಮತ್ತು ನೀವು ಏನು ಪ್ರಸ್ತುತಪಡಿಸ್ತಾ ಇರುವಂತ ಈ ಮಾಹಿತಿಗಳು ಅಥವಾ ಈ ಪತ್ರಗಳು ಏನೆಲ್ಲ ವಿಚಾರಗಳನ್ನು ಹೇಳ್ತಾ ಉಂಟು ಅನ್ನೋದನ್ನು ನೀವು ಮತ್ತೊಮ್ಮೆ ನಮ್ಮ ಕರಾವಳಿಯ ವೀಕ್ಷಕರಿಗಾಗಿ ಹೇಳಬೇಕಾಗಿದೆ ಲಕ್ಷ್ಮಣ್ ಸರ್. ಸರ್, ಇಲ್ಲಿ ನಾವು ಒಂದು ಪ್ರಮುಖವಾದಂತ ವಿಚಾರ, ನಮ್ದು ಯಾವ್ದು ಊಹೆ ಮಾಡ್ಕೊಂಡು ಹೇಳುವಂಥದ್ದು ಏನಿಲ್ಲ ಸರ್. ಇಲ್ಲಿ ಇಟ್ ಇಸ್ ಅವೈಲಬಲ್. ಆಲ್ ದ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ಇನ್ ದಿ ಪಬ್ಲಿಕ್ ಡೊಮೈನ್. ಸಮ್ ಆಫ್ ದಿ ಡಾಕ್ಯುಮೆಂಟ್ಸ್ ಆರ್ ನಾಟ್ ಅವೈಲಬಲ್ ಇನ್ ದಿ ಪಬ್ಲಿಕ್ ಡೊಮೈನ್. ದಟ್ ವಿಲ್ ಬಿ ರಿಲೀಸ್ ಟು ದಿ ಪಬ್ಲಿಕ್ ಇನ್ ಫ್ಯೂಚರ್. ಎಸ್, ಓಕೆ. ನನಗೆ
ನನ್ನ ಮುಂದೆ ಒಂದು ಅಫಿಡವಿಟ್ ಇದೆ. ಈ ಸಿರ್ಕಿ ಅನ್ನುವಂತ ವ್ಯಕ್ತಿ ಪೊಲೀಸ್ನವ್ರಿಗೆ ಹೇಳಿಕೆ ಕೊಟ್ಟು ಪೊಲೀಸ್ನವರು ಬೆಂಗಳೂರಿನಲ್ಲಿರುವಂತ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ಒಂದು 15 ಪುಟದ ಒಂದು ಅಫಿಡವಿಟ್ ನ ಸಲ್ಲಿಸಿದ್ದಾರೆ. ಓಕೆ. ಈ ಅಫಿಡವಿಟ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದ್ರೆ ವೆರಿ ರೀಸೆಂಟ್ ಆಗಿ ಡ್ರಗ್ ಕೇಸಲ್ಲಿ ಅವನೇನು ಅರೆಸ್ಟ್ ಆಗ್ತಾನೆ, ಅರೆಸ್ಟ್ ಆಗಿ 2 ಡೇಸ್ಗೆನೆ ಹೊರಗಡೆ ಬರ್ತಾನೆ ಬೇಲಲ್ಲಿ. ಆ ಡ್ರಗ್ ಕೇಸಲ್ಲಿ ಡ್ರಗ್ ಕೇಸ್ ಏನಾದ್ರು ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಡ್ರಗ್ ಅಲ್ಲಿ ಯಾವ ರೀತಿ ಅವನು ಸೇವನೆ ಮಾಡ್ತಿದ್ದ, ಏನ್ ಸಿಕ್ತು ಒಳಗಡೆ ಅನ್ನುವಂಥದ್ದನ್ನು ಕೊಟ್ಟಿದ್ದಿದ್ರೆ 100ಕ್ಕೂ 100ರಷ್ಟು ಅಟ್ಲೀಸ್ಟ್ 1-2 ತಿಂಗಳು 3 ತಿಂಗಳು ಅವನು ಬೇಲ್ ಸಿಕ್ತಿರ್ಲಿಲ್ಲ. ಖಂಡಿತ. ಆದ್ರೆ ಡ್ರಗ್ ಕೇಸ್ ಅರೆಸ್ಟ್ ಮಾಡ್ಬೇಕು ಇವರು ಅಫಿಡವಿಟ್ ಯಾವ್ದು ಸಲ್ಲಿಸ್ತಾರೆ ಅಂತಂದ್ರೆ ಅವನ ಹತ್ರ ಹೇಳಿಕೆ ತಗೋತಾರೆ ಯಾವ್ದ್ರ ಬಗ್ಗೆ, ಇವನು ಹ್ಯಾಕ್ ಮಾಡಿರೋ ಬಗ್ಗೆ ಕಳೆದ 2.5 ವರ್ಷದ ನಿರಂತರವಾಗಿ ಏನೆಲ್ಲ ನಾನು ಹ್ಯಾಕ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಅವನು ಹೇಳ್ಕೊಂಡು ಹೋಗ್ತಾನೆ. ಅವನೇ ಸ್ವಂತ ಬೆಳ್ಕೊಂಡು ಹೋಗ್ತಾನೆ, ಟೈಪ್ ಮಾಡಿ ಅವನ ಹತ್ರ ಪಡ್ಕೊಂಡಿರುವಂತ ಹೇಳಿಕೆ ಅವನು ಸೈನ್ ಮಾಡಿ ಕೋರ್ಟ್ ಅಫಿಡವಿಟ್ ಸಲ್ಲಿಸ್ತಾರೆ. ಕೋರ್ಟ್ ಏನ್ ಮಾಡುತ್ತೆ, ಅರೆ ನೀವು ಡ್ರಗ್ ಕೇಸಲ್ಲಿ ಇವನು ಅರೆಸ್ಟ್ ಮಾಡಿದ್ರಿ, ನೀವು ಕೊಟ್ಟರು ಅಫಿಡವಿಟ್ ಬೇರೆ, ಇವ್ರು ಕೊಟ್ಟಿರುವಂತ ಹೇಳಿಕೆನೇ ಬೇರೆ, ಇದೇನು ಇದಕ್ಕೂ ಸಂಬಂಧ ಇಲ್ಲ ಅನ್ಬಿಟ್ಟು ಅವನು ಡ್ರಗ್ ಕೇಸ್ಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಅವ್ರ ಕಡೆ ಲಾಯರ್ ಸಿಕ್ಕಿ ಲಾಯರ್ ವಾದ ಮಾಡಿದ್ಮೇಲೆ ಅವನು ರಿಲೀಸ್ ಮಾಡ್ಬಿಡ್ತಾರೆ. ಇದು ಕರೆಕ್ಟ್ ಆಫ್ ದಿ ಇಶ್ಯೂ. ಯಾಕೆ ರಿಲೀಸ್ ಮಾಡ್ತಾರೆ, ಯಾರು ಬೇಲ್ ಕೊಟ್ರು, ಯಾರು ಕರ್ಕೊಳ್ಳೋದು ಹೊರಗಡೆ, ಯಾರು ಅರೆಸ್ಟ್ ಮಾಡೋದು, ಏನು ಎತ್ತ ಅನ್ನುವಂಥದ್ದು ಎಲ್ಲ ನಿಗೂಢವಾಗಿದೆ. ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸ್ತೀವಿ. ಇವನೇ ಕೊಟ್ಟಿರುವಂತ ಅಫಿಡವಿಟ್ ಅಲ್ಲಿ ಏನ್ ಹೇಳ್ತಾನೆ ಇವನು, ಏನೆಲ್ಲ ನಾನು ಹ್ಯಾಕ್ ಮಾಡಿದ್ದೀನಿ ಅನ್ನುವಂಥದ್ದು ಇವನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನೆ. ಫಸ್ಟ್ ಏನ್ ಹೇಳ್ತಾನೆ ಇವನು, ಐ ಹ್ಯಾಕ್ NDTV, ವಿಜಯ ಮಲ್ಯ, ರಾಹುಲ್ ಗಾಂಧಿ, ಪರ್ಕದತ್ತ ವೆಬ್ಸೈಟ್, ಟ್ವಿಟರ್ ಅಕೌಂಟ್ ಡೀಟೈಲ್ಸ್ ಅಂಡ್ DNS ಅಡ್ರೆಸ್ ಅಂತ ಹೇಳ್ತಾನೆ. ಆಮೇಲೆ ಇವನು ಏನ್ ಮಾಡ್ತಾನೆ, ಇವನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆದಾಗ ಇವನಿಗೆ 4-5 ಸರಿ ಇವನು ಕೇಸ್ ಆಗುತ್ತೆ 2018ರಿಂದ. ಇವನ್ನ ಹೊರಗಡೆ ಬಿಡಿಸ್ಕೊಂಡು ಬೇಲ್ ಮೇಲೆ ಕರ್ಕೊಂಡ್ಬಂತಿರೋ ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ತಾನೆ ಇವನು. ಒಬ್ರು ಸುನೀಶ್ ಹೆಗ್ಡೆ ಅಂತ, ಇನ್ನೊಬ್ರು ಪ್ರಸಿದ್ಧಿ ಅಂತ. ಇವರಿಬ್ರು ಯಾರು ಅನ್ನುವಂಥದ್ದು ಹೇಳ್ತಾನೆ ಅವನೇನೆ. ಇವರಿಬ್ರು ಪ್ರಸಿದ್ಧಿ ಅನ್ನುವಂಥದ್ದು ಈಸ್ ವೆರಿ ಕ್ಲೋಸ್ ಅಸೋಸಿಯೇಟ್ ಆಫ್ ಅವರ್ ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ಮಿಸ್ಟರ್ ನಳಿನ್ ಕುಮಾರ್ ಕಟೀಲ್, ರಾಜ್ಯಾಧ್ಯಕ್ಷರು. ಸೊ ಈ ಪ್ರಸಿದ್ಧ ಶೆಟ್ಟಿ ಅವನು ಬೇಲ್ ತಗೊಂಬಂದ ಮೇಲೆ ನಳಿನ್ ಕುಮಾರ್ ಕಟೀಲ್ಗೆ ಇವನಿಂದ ಏನೆಲ್ಲ ಬೆನಿಫಿಟ್ ಆಗಿದೆ ಅನ್ನುವಂಥದ್ದು ಇನ್ನೊಂದು ಭಾಗ. ಅದ್ಯಾರೋ ಅವನು ಯಾರು, ಸಚಿನ್ ಮಾಮಾನಿ ಅಂತ, ಸಚಿನ್ ಮಾಮಾನಿ ಅಂತ ಒಂದು ಪತ್ರವನ್ನ ನರೇಂದ್ರ ಮೋದಿ ಅವರಿಗೆ ಬರೀತಾನೆ. ಆ ಪತ್ರದ ಕಾಪಿ ನನ್ನ ಹತ್ರ ಇದೆ. ನರೇಂದ್ರ ಮೋದಿ ಅವರ ಆಫೀಸು ರಿಸೀವ್ ಮಾಡ್ಕೊಂಡಿರೋ ಕಾಪಿ, ಅವ್ರು ಸೈನ್ ಮಾಡಿರೋ ಡೆಪ್ಟಿ ಕಮಿಷನರ್ ಸೈನ್ ಮಾಡಿರುವಂತ ಕಾಪಿ 5-10-2021 ರಿಸೀವ್ ಮಾಡ್ಕೊತಾರೆ. ಆ ಮಾಮಾನಿ ಮತ್ತೆ ಸಚಿನ್ ಮಾಮಾನಿಗೂ ಮತ್ತು ಸಿರ್ಕಿಗೆ ಏನ್ ಸಂಬಂಧ ಅನ್ನುವಂಥದ್ದು ನಾನು ಹೇಳ್ತೀನಿ ಮುಂದೆ. ಸರಿ. ಅವನು ಸಿರ್ಕಿನ ಕೋಟ್ ಮಾಡಿ ಬರೀತಾನೆ ಒಂದು ಪತ್ರನ, 3 ಪೇಜ್ ಒಂದು ಪತ್ರ ಬರೀತಾನೆ. ಅದು ಒಂದು ಪ್ಯಾರಾಗ್ರಾಫ್ ಮಾತ್ರ ಓದ್ತೀನಿ ನಾನು. ಸಿರ್ಕಿ ಸರ್ವಿಸಸ್ ಫಾರ್ ಟ್ರಾನ್ಸ್ಫರಿಂಗ್ ಇಲ್ಲಿಗಲ್ ಮನಿ ಆಫ್ ಡ್ಯಾಶ್ ಎಕ್ಸ್. ಆ ಪರ್ಸನ್ ಹೆಸರು ನಾನು ಹೇಳಲ್ಲ, ಯಾಕೆಂದ್ರೆ ಅವ್ರು ನನಗೆ ಹಿಂದಿನ ಒಂದು ವಿಚಾರದಲ್ಲಿ ಕೇಸ್ ಹಾಕಿದ್ದಾರೆ. ಸರಿ. ಸನ್ ಆಫ್ PS ಯಡಿಯೂರಪ್ಪ ಟು ಮಾರಿಷಿಯಸ್ ಕಂಟ್ರಿ ಇದೆಯಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಆಗಿರುವಂತ ಅಮೌಂಟ್ ಬ್ರಾಕೆಟ್ ಅಲ್ಲಿ ಲಕ್ಷ್ಮೀ ವಿಲಾಸ್ ಮತ್ತೆ ಅದರ್ ಬ್ಯಾಂಕ್ ಫ್ರಾಡ್ ಆ ವಿಚಾರಕ್ಕೆ ಶಿರ್ಕಿ ಸರ್ವಿಸಸ್ ಟ್ರಾನ್ಸ್ಫರಿಂಗ್ ಇಲ್ಲಿಗಲ್ ಮನಿ ಟ್ರಾನ್ಸ್ಫರ್ ಮಾಡುವಂತದ್ದು ಆ ಬ್ಯಾಂಕ್ಗೆ ಮಾರಿಷಿಯಸ್ ಅಲ್ಲಿ ಇದೆಯಲ್ಲ ಕಂಟ್ರಿ, ಆ ಕಂಟ್ರಿಗೆ ನೇರವಾಗಿ ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಆದ್ರೆ ಇಡ್ಕೊಂಡ್ಬಿಡ್ತಾರೆ ಅನ್ಬಿಟ್ಟು ಇವನ ಸಿರ್ಕಿನ ಉಪಯೋಗಿಸ್ತಾರೆ. ಮನಿನ ಅವ್ರ ಅಕೌಂಟ್ಗೆ ಅಲ್ಲಿಡಕ್ಕೆ. ಈ ಇತ್ತೀಚಿನ ದಿನಗಳೇ ಒಂದು 4-5 ತಿಂಗಳು ಯಡಿಯೂರಪ್ಪನವರು ಇಳಿಬೇಕಾದ್ರೆ ಒಂದು ಸುದ್ದಿ ಆಗಿತ್ತು. ಅಲ್ಲೆಲ್ಲೋ ಮಾರಿಷಿಯಸ್ ಅಲ್ಲಿ ಹೋಗಿ ದುಡ್ಡೆಲ್ಲ ಎಕ್ಸ್ಪೋರ್ಟ್ ಬಂದಿರುತ್ತೆ, ಚಾರ್ಟರ್ಡ್ ಫ್ಲೈಟ್ ಹೋಗಿದ್ರಂತೆ ಅಂತ ಒಂದಷ್ಟು ಅಲ್ಲಿ ಇಲ್ಲಿ ಮಾತುಗಳು ನಡೀತಾ ಇತ್ತು. 5 ದಿವಸಗಳ ಪ್ರವಾಸ ಹೋಗಿದ್ದರು ಅಂತ ಬಂತಲ್ಲ, ಅದು ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿರುವಂತದಕ್ಕೆ ಈ ಶಿರ್ಕಿನ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಇವನು ಯಾರು ಸಚಿನ್ ಮಾಮಾನಿ ಎನ್ನುವಂಥದ್ದು ಪತ್ರದಲ್ಲಿ ಉಲ್ಲೇಖ ಮಾಡ್ತಾನೆ, ಪ್ರಧಾನಿಗೆ ಬರೆದ ಪತ್ರದಲ್ಲಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾನೆ, ಶಿರ್ಕಿ ವಾಸ್ ಅನ್ ಎಥಿಕಲ್ ಹ್ಯಾಕರ್ ಹೂ ಯೂಸ್ ಟು ಹ್ಯಾಕ್ ಬಿಟ್ ಕಾಯಿನ್ಸ್ ಅಂಡ್ ಬ್ಯಾಂಕ್ ಅಕೌಂಟ್. ಆ ಪರ್ಸನ್ ಇದಾರಲ್ಲ, ಪರ್ಸನ್ ಹೆಸರು ಅಂಡ್ ಕುರ್ಕಿ ಜಾಯಿನ್ ಹ್ಯಾಂಡ್ ಟುಗೆದರ್ ಅಂಡ್ ಫಾರ್ಮ್ಡ್ and found a way of making 160 crores per month through a simple process using 2 lakh INR, 2 rupees from 80 crores Jandan account. ಜನಧನ್ ಖಾತೆಯಿಂದ ದುಡ್ಡನ್ನು ಹ್ಯಾಕ್ ಮಾಡ್ತಾ ಇದ್ದಾನೆ. ಆ ಜನಧನ್ ಅಕೌಂಟ್ ಗ್ಯಾಸ್ ಸಬ್ಸಿಡಿ, ಪೆನ್ಷನ್
ಇಷ್ಟು ಕೋಟ್ ಮಾಡ್ತಾವನೆ, 2 ರೂಪಾಯಿ ಕದಿಯೋದು ಒಂದೊಂದು ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡೋದು. ಎಷ್ಟಕ್ಕೆ ಒಂದು ತಿಂಗಳಿಗೆ 2 ರೂಪಾಯಿ ಕದ್ದಿದ್ರೆ 160 ಕೋಟಿ ಆ ಮನುಷ್ಯನಿಗೆ ನನಗೆ ಯಾರು ನನ್ನ ಉಪಯೋಗಿಸ್ತಾ ಇದ್ರು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಿದ್ದೆ ಅಂತ. ಅಂದ್ರೆ ಸರ್ ಇಲ್ಲಿ ನೇರವಾಗಿ ಆ ದುಡ್ಡು ನೇರವಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಅಕೌಂಟ್ ಹೋಗ್ತಿರ್ಲಿಲ್ಲ. ಓಕೆ, 157 ಜನನ ಒಂದು ಐಡೆಂಟಿಫೈ ಮಾಡಿದ್ರು ಒಂದು ಟೀಮು. ಯಾರವರು 157 ಜನ? ಎಲ್ಲ ರಿಚ್ ಪೀಪಲ್, ಡೈಲಿ ದಿನನಿತ್ಯ 10ರಿಂದ 100 ಕೋಟಿ ಟ್ರಾನ್ಸಾಕ್ಷನ್ ಮಾಡುವಂತ ಒಂದು ಎಲೈಟ್ ಕ್ಲಾಸ್ ಅವರು. ಓಕೆ, ಯಾಕೆಂದ್ರೆ ನೇರವಾಗಿ ಯಾವುದೋ ಒಂದು ಜನಸಾಮಾನ್ಯ ಖಾತೆಗೆ ಹೋದ್ರೆ ಆಟೋಮೆಟಿಕ್ ಬ್ಯಾಂಕ್ ನೋಡ್ಕಂತಾನೆ ಐಟಿ ಅವ್ನು ಬರ್ತಾನೆ, ಇದೆಲ್ಲ ಬರ್ತಾನೆ ಅನ್ಬಿಟ್ಟು ಅವ್ರ ಅಕೌಂಟ್ಗೆ 10 ಕೋಟಿ ಹಾಕೋದು. ಅಲ್ಲಿ ಅವ್ರ ಹತ್ರ ಇವ್ರು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಏನು ಆ 10 ಕೋಟಿ ಹೋಗಿದ್ದ ಅವ್ರ ಅಕೌಂಟ್ ಹೋದ ತಕ್ಷಣ 9.5 ಕೋಟಿ ಇವ್ರು ವಾಪಸ್ ಕೊಡೋದು, 50 ಲಕ್ಷ ಅವ್ರು ಇಟ್ಕೊಳ್ಳೋದು, 5% ಕಮಿಷನ್ ಅವ್ರಿಗೆ. ಕಮಿಷನ್. ಓಕೆ, ಹಾ. ಸೊ 50 ಲಕ್ಷ ಅವ್ರಿಗೆ ಇಟ್ಕೊತಾರೆ, 9.5 ಕೋಟಿ ಇವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ವ್ಯವಹಾರ. ಆಮೇಲೆ ಮತ್ತೆ ಪರ್ಸನ್ ನೇಮ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಡಿಡ್ ನಾಟ್ ಅಲೋ ಶಿರ್ಕಿ ಟು ಲ್ಯಾಂಡ್ ಅಪ್ ಇನ್ ಜುಡಿಷಿಯಲ್ ಕಸ್ಟಡಿ. ಸೊ ಈ ಇನ್ವಾಲ್ವ್ಡ್ ಬಸವರಾಜ ಬೊಮ್ಮಾಯಿ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅಂಡ್ ಪೇಡ್ ಅನ್ ಅಮೌಂಟ್ ಆಫ್ 70 crores ಟು ಮಿಸ್ಟರ್ ನಳಿನ್ ಕುಮಾರ್ ಕಟೀಲ್, ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಬಿಜೆಪಿ, ಟು ಮ್ಯಾನೇಜ್ ದಿಸ್. 70 ಕೋಟಿ ರೂಪಾಯಿ ಕೊಟ್ಟರು ಲಕ್ಷ್ಮಣ್ ಸರ್, 70 ಕೋಟಿ ರೂಪಾಯಿ ಕೊಟ್ಟರು ಅಂತ. 70 ಕೋಟಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಟ್ಟು ಅವರ ಮೂಲಕ ಬಸವರಾಜ ಬೊಮ್ಮಾಯಿ ಅವ್ರನ್ನ ಹಿಡ್ಕೊಂಡು ಅವರಿಗೆ ನಾವು ಸಂಧಾನದ ರೀತಿಯಲ್ಲಿ ಒಂದು ಒಪ್ಪಿಗೆ ಮಾಡ್ಕೊಂಡು ಇವರು ಮ್ಯಾನೇಜ್ ಮಾಡುವಂತ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸುರ್ಕಿ ಅವರ ಇದನ್ನ ಬಳಸ್ಕೊಂಡು ಅಂತ ಅವನು ಒಂದು ಪತ್ರ ಬರೀತಾನೆ ನರೇಂದ್ರ ಮೋದಿ ಅವ್ರಿಗೆ. ಆ ಪತ್ರ ನಾನು ಪ್ರೆಸ್ ಮೀಟ್ ಮಾಡಿದ್ರೆ ಕೆಲವು ಬಿಜೆಪಿ ಮುಖಂಡರುಗಳು ಕೂಡ ಇದನ್ನ ನನ್ನ ಆಪಾದನೆ ಅಲ್ಲಗೆಳಿದ್ರು. ಯಾವ್ದು ಇಲ್ಲ ರೀ, ಎಲ್ಲ ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತಾ ಇದಾರೆ. ಆತರ ಏನಾದ್ರು ಕದ್ದಿದ್ರೆ ಇಂಥವ್ರಿಗೂ ಯಾವ್ದಾದ್ರು ಕೇಸ್ ಹಾಕ್ಬೇಕಾಗಿತ್ತಲ್ಲ, ಯಾರು ಕೇಸ್ ಹಾಕಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಹೌದು, ಕೇಸ್ ಹಾಕಿದ್ದಾರೆ. ಅವನೇ ಹೇಳ್ಕೊಂಡಿದ್ದಾನೆ, ಐ ಹ್ಯಾಕ್ಡ್ ಫೋಕರ್ ಬಾಜಿ ವಿತ್ ಮೈ ಓನ್ ಸ್ಕಿಲ್ಸ್ and transferred 70 lakhs from bank account, and the case was registered at the cyber crime PS of Bangalore. ಆಮೇಲೆ ಮತ್ತೆ ಹೇಳ್ತಾನೆ, karnataka.government.in ವೆಬ್ಸೈಟ್ ನಾನು ಹ್ಯಾಕ್ ಮಾಡಿ 2019ರಲ್ಲಿ 3 ಸಪರೇಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. 2 ಅಕೌಂಟ್, 2 of the accounts were given to me by name Hemant Uddappa for a total of 18 crores in one account and 28 crores in the other account. Hemant claimed he collected 2 crores cash from an entity called Ayub, whom I do not know. However, the CID claimed that 11 crores were collected from Mr. Hemant Uddappa. ಹೇಮಂತ್ ಮುದ್ದಪ್ಪನ ಅಕೌಂಟ್ಗೆ 18 ಕೋಟಿ ಟ್ರಾನ್ಸ್ಫರ್ ಮಾಡಿದೀನಿ. ಪೊಲೀಸ್ನವ್ರು ನೋಡಿದ್ರೆ ಬರೀ 11 ಕೋಟಿ ಬಂದಿದೆ ಈ ಮುದ್ದಪ್ಪನ ಅಕೌಂಟ್ಗೆ ಅಂತ ಹೇಳಿದ್ದಾರೆ. ಅದೇ ರೀತಿ 28 ಕೋಟಿ ಇನ್ನೊಂದು ಯಾವುದೋ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ. ಎಲ್ಲಿ ಟ್ರಾನ್ಸ್ಫರ್ ಮಾಡಿದೆ? ಐ ಇನಿಷಿಯೇಟ್ ದ ಸೆಕೆಂಡ್ ಟ್ರಾನ್ಸ್ಫರ್ ಆಫ್ 28 crores while sitting in the Himalayas. While sitting in the Himalayas, Ananda Spa and Resort, at the instruction of Mr. Sunish Hegde. This transaction was presumably refunded because of the government apparently got to know about the dubious nature of the transaction. I did not profit from this. However, there is a case against me pending before police station. I did enjoy from proceeds of the crime by living in 5-star hotels and enjoying a luxurious lifestyle from proceeds of the same ಅಂತ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾನೆ. ಸೊ ನಾವು ಸುಖ ಸುಮ್ಮನೆ ಆಪಾದನೆ ಮಾಡುವಂತದ್ದಲ್ಲ, ದೊಡ್ಡ ಸ್ಕ್ಯಾಂಡಲ್ ಇದೆ. ಅದಾದ್ಮೇಲೆ ಇವನು ಹೇಳ್ಕೊಂಡಿದ್ದಾನೆ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ, ಬಿಟ್ ಕಾಯಿನ್ಗೆ ಕದಿಯುವಂತದಕ್ಕೆ ಇನ್ನೊಂದು ಗುಂಪು ಇವನ್ನ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಇವನ್ನ ಕಳೆದ 2.5 ವರ್ಷದಿಂದ ಸುಮಾರು ಜನ ಬಿಡ್ ಮಾಡ್ತಾರೆ. ಇವನ್ನ ಬಿಡ್ 1 ತಿಂಗಳು ನನ್ನ ಹತ್ರ ಇರಬೇಕು, ಬಿಡ್ ಮಾಡಿ ಕರ್ಕೊಂಡೋಗಿ ಸ್ಟಾರ್ ಹೋಟ್ಲಲ್ಲಿ ಇಡ್ತಾರೆ. ಇವ್ರು ಸ್ಟಾರ್ ಹೋಟ್ಲು ಒಂದು ತಿಂಗಳಿಗೆ ಬರುವಂತ ವೆಚ್ಚ 60 ಲಕ್ಷ ರೂಪಾಯಿ. 5-star ಹೋಟ್ಲಲ್ಲಿ ಇರ್ತಾರೆ ಅವನ್ನ. ಎಲ್ಲಿ ಬರೀ ಬೆಂಗಳೂರಲ್ಲ, ಇಡೀ ದೇಶಾದ್ಯಂತ ಎಲ್ಲೇ ಸ್ಟಾರ್ ಹೋಟ್ಲು ಅವ್ನಿಗೆ ಇಷ್ಟ ಬರುತ್ತೆ ಅಲ್ಲಿ ಹೋಗಿರ್ತಾನೆ, ಅಲ್ಲೇ ಹ್ಯಾಕ್ ಮಾಡ್ತಾನೆ. ಅದೇ ರೀತಿ ಬಿಟ್ ಕಾಯಿನ್ ಬಹಳ ಪ್ರಮುಖವಾದಂತ 2 ಬಿಸ್ನೆಸ್ ಪೀಪಲ್ ಅಮೆರಿಕದಲ್ಲಿ
ಅವರ ವೆಬ್ಸೈಟ್ ನ ಹ್ಯಾಕ್ ಮಾಡಿ 1400 ಬಿಟ್ಕಾಯಿನ್ ಕದೀತಾನೆ. 1400 400 ಬಿಟ್ಕಾಯಿನ್. ಅವತ್ತಿನ ದಿವಸಕ್ಕೆ ಅದು ಒಂದು ಬಿಟ್ಕಾಯಿನ್ ಬೆಲೆ 56 ಲಕ್ಷ ಇರುತ್ತೆ. ಅದು ವರ್ಚುವಲ್ ಕರೆನ್ಸಿ ಅದು. ಸೊ ಅವರು ಏನು ಮಾಡ್ತಾರೆ, ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಅಮೆರಿಕಾಗ ಹೋದಾಗ ಅಲ್ಲಿನ ಪ್ರೆಸಿಡೆಂಟ್ ಜಾಯ್ ಬೈಡನ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಈ ತರ ನಮ್ಗೆ ಇಂಡಿಯಾ ಇಂದ ಬೆಂಗಳೂರು ಅಂತ ಪ್ಲೇಸಸ್ ಅಲ್ಲಿ ನಮ್ದು ಕಾಯಿನ್ ಹ್ಯಾಕ್ ಮಾಡಿದರೆ ಕದ್ದು ಬಿಟ್ಟಿದ್ದಾರೆ ಅಂತ. ಜಾಯ್ ಬೈಡನ್ ಅವರು ನರೇಂದ್ರ ಮೋದಿ ಅವರು ಗಮನಕ್ಕೆ ತರ್ತಾರೆ. ನರೇಂದ್ರ ಮೋದಿ ಅವರು ಈ ಟೇಕಿಂಗ್ ಇಟ್ ವೆರಿ ಸೀರಿಯಸ್. ಇಲ್ಲಿಗೆ ಬಂದು ಇವನ್ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕರೆಸಿ ಇದು ಏನು ವಿಚಾರ ಅನ್ನುವಂಥದ್ದು ತನಿಖೆ ಮಾಡುವಂಥದಕ್ಕೆ ಆದೇಶ ಮಾಡ್ತಾರೆ. ಸರಿ, ಇವರು ಈಗ ಹೇಳ್ತಾ ಇರುವಂತದ್ದೇನು, ಬಿಜೆಪಿ ಅವರು ಆಲ್ರೆಡಿ ನಾವು ಇಡಿ ಕೊಟ್ಟಿದೀವಿ, ಸಿಬಿಐಗೆ ಕೊಟ್ಟಿದ್ದೇವೆ, ಐಟಿ ಕೊಟ್ಟಿದೀವಿ ಅಂತ ಹೇಳ್ಕೊಂತಿರ್ತಾರೆ. ಯಾವ ಕೇಸ್ ಕೊಟ್ಟವ್ರೇನು ಅಂತ ಸ್ಪಷ್ಟಪಡಿಸ್ಬೇಕು ನಮ್ಗೆ. ಡ್ರಗ್ ಕೇಸ್ ಕೊಟ್ಟಿದಾರೋ, ಬಿಟ್ ಕಾಯಿನ್ ಕೊಟ್ಟಿದಾರೋ? ಅಲ್ಲಲ್ಲ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ IPL ಬೆಟ್ಟಿಂಗ್ ಅಲ್ಲೂ ಇವನು ಭಾಗಿಯಾಗಿದ್ದಾನೆ. IPL ಬೆಟ್ಟಿಂಗ್ ಕೊಟ್ಟವ್ರೆ ಅಂತ. IPL ಬೆಟ್ಟಿಂಗ್ ಬರೀ ಸುರ್ಕಿ IPL ಬೆಟ್ಟಿಂಗು ಮತ್ತೆ ಆನ್ಲೈನ್ ರಮ್ಮಿನಲ್ಲೂ ಇವನು ಯಾಕೆ ಮಾಡ್ತಿದ್ದ. ನೀವು 3 ಕಾರ್ಡ್ ಇದೆಯಲ್ಲ, 3 ಕಾರ್ಡ್ ಈ ಕಡೆ ನೋಡ್ತಾ ಇರ್ಬೇಕಾದ್ರೆ 3 ಎಲ್ಲ ಇನ್ನೊಬ್ಬರಿಗೆ ಆಪೋಸಿಟ್ ನನಗೆ ಕಾಣಿಸುತ್ತೆ ಏನು ಅನ್ನುವಂತ ತೋರ್ಸೋನು ಅವನು. ಅದನ್ನು ಹೇಳ್ಕೊಂಡ್ರೆ ನಾನು ಹೇಳ್ತಾ ಇಲ್ಲ, ಅವ್ನು ಹೇಳ್ಕೊಂಡಿರೋದು. ಅವನು ಅಫಿಡವಿಟ್ ಕೊಟ್ಟಿರುವಂತದ್ದು ಕೋರ್ಟ್ಗೆ ಇರುವಂತ ಅಫಿಡವಿಟ್ ಬೇಸಿಸ್ ಮೇಲೆ, ಚಾರ್ಜ್ ಶೀಟ್ ಬೇಸಿಸ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನಥಿಂಗ್ ಪ್ರೆಸಂಪ್ಷನ್ ಆಫ್ ಮೈ ಓನ್. ಸೊ ನಾನು ಪ್ರೆಸ್ಯೂಮ್ ಮಾಡ್ಕೊಂಡು, ಊಹೆ ಮಾಡ್ಕೊಂಡು, ಕಲ್ಪನೆ ಮಾಡ್ಕೊಂಡು ಹೇಳುವಂತದ್ದು ಅಲ್ಲ ಇದು. ಇದು ದೊಡ್ಡ ಮಟ್ಟದ ಹಗರಣ. ಇದು ಎಲ್ಲೆಲ್ಲಿ ಸುತ್ಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆಮೇಲೆ ಎಲ್ಲೂ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕದೀತಾನೆ ಅವನು. ನಿಮ್ಮ ಅಕೌಂಟ್ ಅಲ್ಲಿ ಬಂದು ₹2 ಕದ್ಕೊಂಡ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ಮತ್ತೆ ನೀವು ಅದನ್ನು ₹2 ಕದ್ದೋದ್ರೆ ಸರ್, ₹2 ಕದ್ದೋದ್ರೆ ನೀವು ದೂರು ಕೊಡಕ್ಕೂ ಹೋಗಲ್ಲ. ಅಲ್ಲ ಬ್ಯಾಂಕ್ ಅಲ್ಲಿ ಸರ್, ಬ್ಯಾಂಕ್ ಒಂದು ಗೈಡ್ ಲೈನ್ಸ್ ಇದೆ. ಅಪ್ ಟು ₹100 ವರೆಗೂ ಏರುಪೇರು ಆದ್ರೂ ಕಂಪ್ಲೇಂಟ್ ಕೊಡುವಂತದಕ್ಕೆ ಅವಕಾಶ ಇಲ್ಲ ಅಂತ ಮಾಡಿದ್ದಾರೆ. ಸೊ ಶ್ರೀಕಿ ಆಗಿದ್ರೆ ಕೇವಲ ಬಿಟ್ಕಾಯಿನ್ ಹಿಂದೆ ಮಾತ್ರ ಅಲ್ಲ, ಜನಧನ್ ಖಾತೆ, PF ಖಾತೆ, ಆಮೇಲೆ ಸರ್ಕಾರದ ಟೆಂಡರ್, ಇವೆಲ್ಲವನ್ನು ಕೂಡ ಹ್ಯಾಕ್ ಮಾಡಿದ್ದಾನೆ ಎಲ್ಲ. ಆಮೇಲೆ ಕರ್ನಾಟಕದಲ್ಲಿ ಯಾವ್ದು ಪ್ರಮುಖವಾಗಿ ಒಂದು ವೆಬ್ಸೈಟ್ EPROC.karnataka.gov.in ಅನ್ನ ಹ್ಯಾಕ್ ಮಾಡಿದೀವಿ ಅಂತ ಅವನೇ ಹೇಳ್ತಾನೆ 2019ರಲ್ಲಿ. 18 ಕೋಟಿ ಒಂದು, 28 ಕೋಟಿ ಒಂದು ಅಂತ. ಈಗ ಸರ್, ಸರ್ಕಾರದ ಏನು ಟೆಂಡರ್ಗಳನ್ನು ಅಥವಾ ಸರ್ಕಾರದ ಖಾತೆಗಳನ್ನು, ಸರ್ಕಾರದ ವೆಬ್ಸೈಟ್ಗಳನ್ನು, ಆಮೇಲೆ ಜನಧನ್ ಖಾತೆಯನ್ನು, PF ಖಾತೆಯನ್ನು ಎಲ್ಲ ಹ್ಯಾಕ್ ಮಾಡೋದು ಅದು ದೇಶದ್ರೋಹಕ್ಕೆ ಸಮಾನ ಅಲ್ವಾ ಸರ್? ಡೆಫಿನೆಟ್ಲಿ ಇಡೀ ಎಂಟೈರ್ ವ್ಯವಸ್ಥೆನೆ ಹಾಳು ಮಾಡ್ತಾವನೆ. ಬ್ಯಾಂಕ್ ಅಲ್ಲಿರುವಂತ ಅಕೌಂಟ್ ನ ಹ್ಯಾಕ್ ಮಾಡ್ತಾನೆ ಅಂದ್ರೆ ನಾಳೆ ನೀವು ಜನಸಾಮಾನ್ಯರಿಗೆ ನಿಮ್ ಕಾನ್ಫಿಡೆನ್ಸ್ ಹೆಂಗ್ ಬರುತ್ತೆ ಸರ್? ನನ್ನ ದುಡ್ಡು ಸೇಫ್ ಆಗಿ ನನ್ನ ಬ್ಯಾಂಕ್ ಅಲ್ಲಿ ಇದೆ ಅನ್ನುವಂಥದ್ದು ನನಗೆ ನಂಬಿಕೆ ಹೆಂಗಾದ್ರೂ ಬರುತ್ತೆ ಸರ್? ಅಲ್ವೇ? ಹೌದು. ಇದನ್ನ ಸ್ಪಷ್ಟಪಡಿಸ್ಬೇಕಲ್ವಾ? ಆಡಳಿತ ಮಾಡುವಂತ ಸರ್ಕಾರಕ್ಕೆ ನಾವು ಕೇಳ್ತಾ ಇರುವಂತ ಪ್ರಶ್ನೆ, ಅದ್ರಲ್ಲಿ ಯಾರೇ ಸಿಕ್ಕಾಕೊಂಡಿರ್ಲಿ ಕಾಂಗ್ರೆಸ್ನವರಿದ್ರು ಒದ್ದೊಳಗಡೆ ಹಾಕಿ ಅಂತ ಹೇಳ್ತಾ ಇದೀವಲ್ಲ ನಾವು. ಸುಖ ಸುಮ್ಮನೆ ಕಾಂಗ್ರೆಸ್ ಕಾಲದಲ್ಲಿ ಆಯ್ತು, ಕಾಂಗ್ರೆಸ್ನವರೇ ಇದಾರೆ ಇದರಲ್ಲಿ, ನಾವು ಬಿಡ್ತೀವಿ ಬಾಣನ, ನಾವು ಬಿಡ್ತೀವಿ, ಓಪನ್ ಮಾಡ್ತೀವಿ ಬುಟ್ಟಿನಲ್ಲಿ ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದೀವಲ್ಲ. ಬಿಜೆಪಿ ಯಾರು ಇಲ್ಲದೆ ಪರವಾಗಿಲ್ಲ, ಕಾಂಗ್ರೆಸ್ ಪರವಾಗಿಲ್ಲ ಮಾಡಿ ಅಂತ ಹೇಳ್ತಾ ಇದೀವಿ, ಜನರ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ. ಈಗ ಸರ್, ಒಂದು ಕಡೆ ಬೊಮ್ಮಾಯಿ ಅವರು ಹೇಳಿರುವಂತದ್ದು, ಡಿಲ್ಲಿಗೆ ಹೋಗಿ ಬಂದ ನಂತರ ಪ್ರಧಾನಿಯವರು ಅಭಯ ಕೊಟ್ಟಿದ್ದಾರೆ, ಏನು ಬಿಟ್ಕಾಯಿನ್ ಏನೋ ತಕರಾರು ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಬೊಮ್ಮಾಯಿ ಅವರು ಕೊಡ್ತಾರೆ. ಆಮೇಲೆ ನಳಿನ್ ಕುಮಾರ್ ಅವರು ಏನೋ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡ್ತಾನೂ ಇಲ್ಲ. ಏನ್ ಹೇಳ್ತೀರಿ ಬೊಮ್ಮಾಯಿ ಅವರ ಈ ಹೇಳಿಕೆ ಮೇಲೆ? ಈಗ ಬಸವರಾಜ ಬೊಮ್ಮಾಯಿ ಅವರು ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಹೊರಗಡೆ ಬಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಹೌದು, ಬಿಟ್ಕಾಯಿನ್ ಬಗ್ಗೆ ಅವ್ರಿಗೆ ಕೇಳಲೇ ಇಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡ ಅಂದ್ರೂ ಕೂಡ ನಾನು ಬಿಟ್ಕಾಯಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಾಗಲೇ ನಾವು ಕೇಸ್ ಫೈಲ್ ಮಾಡಿದೀವಿ, ಇಡಿಗೆ ಹ್ಯಾಂಡ್ ಓವರ್ ಮಾಡಿದೀವಿ, IT ಕೊಟ್ಟಿದೀವಿ, CBI ಕೊಟ್ಟಿದೀವಿ ಅಂತ ಹೇಳಿದೀನಿ ಅಂತ ಯಾರು ಕೇಳಿದ್ರು ಇವ್ರಿಗೆ ಹೇಳಕ್ಕೆ? ಅವ್ರಿಗೆ ಹೇಳೇ ಇಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಯಾಕೆ ಪ್ರಸ್ತಾವನೆ ಮಾಡ್ತಾರೆ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ ಮುಟ್ಟಿ ಯಾಕೆ ನೋಡ್ಕೊಂತಾರೆ? ನಮ್ಮ ಪ್ರಶ್ನೆ. ಈಗ ಅದ್ರ ಬಗ್ಗೆ ಏನು ಇಲ್ಲ ಅಂದ್ಮೇಲೆ ಇಡಿಗೆ ತನಿಖೆಗೆ ಏನ್ ಕೊಟ್ಟಿದ್ದೀರಾ ನೀವು? ಬಿಟ್ಕಾಯಿನ್ ಬಗ್ಗೆ ಇಡಿ ತನಿಖೆ ಮಾಡುವಂತದ್ದು ಕೊಟ್ಟಿದ್ದೀರಾ, ಇಲ್ಲ ಹ್ಯಾಕಿಂಗ್ ಬಗ್ಗೆ ತನಿಖೆ ಮಾಡುವಂತದ್ದು ಕೊಟ್ಟಿದ್ದೀರಾ? ನಮಗೆ ವಿ ಡಿಮ್ಯಾಂಡ್ ರಾಜ್ಯದಲ್ಲಿ ಎಷ್ಟು ಸಾವಿರ ಕೋಟಿ ಹ್ಯಾಕ್ ಆಗಿದೆ, ಎಷ್ಟು? ಯಾಕಂದ್ರೆ ನಾವು ಸಿರ್ಕಿನ್ನವನಿಗೆ, ಅವನು ಒಬ್ಬ ಕೂಲಿಗಾರ ಸರ್,
ಅವ್ನಿಗೆ ಏನಿದ್ರು ಊಟ ತಿಂಡಿ ಡ್ರಗ್ಗು ಪಗ್ಗು ಅದೇನ್ ಬೇಕು ಅದನ್ನ ಕೊಡುವಂತ ವ್ಯವಸ್ಥೆ ಅಷ್ಟೇನೆ. ಅವನೇನು ಅವನ ಹತ್ರ ಅಕೌಂಟ್ ಇಲ್ಲ ಮೊಬೈಲ್ ಇಲ್ವಂತ ಅವನ ಹತ್ರ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಾನವ. ಇದು ಹಿಂದೆ ಒಂದು ಥೀಮ್ ಇದೆ. ಇಡೀ ದೇಶದ ಆಸ್ತಿಯನ್ನ ಜನಸಾಮಾನ್ಯರ ಆಸ್ತಿಯನ್ನ ಲೂಟಿ ಮಾಡಿರುವಂತ ಒಂದು ದೊಡ್ಡ ಟೀಮ್ ಇದೆ. ಈಗ ಆ ಟೀಮ್ ಯಾರು ಅನ್ನುವಂಥದ್ದು ನೀವು ಹೊರಗಡೆ ತರಬೇಕಾ ಬೇಡವಾ? ಖಂಡಿತ ಖಂಡಿತ. ಈಗ ಜನಧನ್ ಅಕೌಂಟ್ ಅನ್ನು ವಿ ಡಿಮ್ಯಾಂಡ್ ಓನ್ಲಿ ದಟ್. ಈಗ ಜನಸಾಮಾನ್ಯರ ಅಫಿಡವಿಟ್ ಹೆಂಗ್ ಕೊಟ್ರಿ ನೀವು ಕೋರ್ಟ್ಗೆ? ಜನಸಾಮಾನ್ಯರ ಜನಧನ್ ಅಕೌಂಟ್ ಅನ್ನು ಕೂಡ ಲೂಟಿ ಮಾಡ್ತಾನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸರ್ಕಾರ ತನಿಖೆ ಮಾಡಬೇಕು ಅಲ್ವಾ ಸರ್? ಈಗ ಸರ್ ಈ ನಡುವೆ ನಿನ್ನೆ ದಿವಸ ಅಮಿತ್ ಶಾ ಅವರು ಹೇಳಿದಂತ ಮಾತುಗಳು ಮಾಧ್ಯಮದಲ್ಲಿ ಪ್ರಕಟವಾಗಿರುವಂತದ್ದು. ಬಿಜೆಪಿಯ ಏನು ನಾಯಕರುಗಳಿಗೆ ಕಟ್ಟೆಚ್ಚರಿಕೆ, ಅಂದ್ರೆ ಯಾರು ಕೂಡ ಈ ವಿಚಾರವಾಗಿ ಮಾತಾಡಬಾರದು ಒಂದು. ಎರಡನೇದು, ಬಿಜೆಪಿ ಇದೆ ಯಾರೋ ಒಂದಿಬ್ಬರು ನಾಯಕರುಗಳು ಕಾಂಗ್ರೆಸ್ನವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಬಿಜೆಪಿ ನಾಯಕರುಗಳು ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ಹೋಗಬಾರದು ಅಂತ. ಈಗ ಪ್ರಶ್ನೆ, ಬಿಜೆಪಿಯ ನಾಯಕರುಗಳು ಮಾಹಿತಿ ಕೊಡ್ತಾ ಇರೋದು ಹೌದೋ ಬಿಟ್ಕಾಯಿನ್ ಬಗ್ಗೆ? ಸರ್, ನಮಗೆ ಮಾಹಿತಿ ನಾವು ತಗೋತಾ ಇದ್ದೀವಿ. ಬಿಜೆಪಿ ನಾಯಕರಿಂದ ತಗೋತಾ ಇದ್ದೀವ, ಇಲ್ಲ ಪೊಲೀಸ್ನವರಿಂದ ತಗೋತಾ ಇದ್ದೀವ, ಇಲ್ಲ ಮಾಧ್ಯಮದವರಿಂದ ತಗೋತಾ ಇದ್ದೀವ, ಇಲ್ಲ ಇಲ್ಲೇನೋ ಒಂದ್ ಕಡೆ ತಗೋತಾ ಇದ್ದೀವ, ಇಲ್ಲ ಇನ್ನೇನೋ ಹ್ಯಾಕ್ ಮಾಡಿ ತಗೋತಾ ಇದ್ದೀವ ಅನ್ನುವಂಥದ್ದು ಸೆಕೆಂಡ್ರಿ ಸರ್. ಅದು ನಮಗೆ ಮಾಹಿತಿ ಸಿಗ್ತಾ ಇದೆ. ಅದು ಸತ್ಯನ ಸುಳ್ಳ ಅನ್ನುವಂಥದ್ದು ಬಿಜೆಪಿ ಆಡಳಿತ ನಡೆಸುವಂತ ಪಕ್ಷ ನಮಗೆ ಸ್ಪಷ್ಟಪಡಿಸಬೇಕು ಅನ್ನುವಂತ ಅಷ್ಟೇ ನಮ್ಮ ಕೋರಿಕೆ. ತನಿಖೆ ಆಗಬೇಕು. ಕಲ್ಪ್ರಿಟ್ ಶುಡ್ ಬಿ ಬ್ರಾಟ್ ಟು ಬುಕ್. ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅವರ ಸೂಪರ್ವಿಷನ್ಸ್ ಅಲ್ಲಿ ತನಿಖೆ ಆಗ್ಬೇಕು ಅಂತ ಹೇಳ್ತೀವಿ. ಯಾವುದೋ ನೀವು ಇಡಿ ಮತ್ತೊಂದು ಇದೆಲ್ಲ ನಿಮ್ ಕೈಲಿರುವಂತದ್ದು ನೀವು ಹೆಂಗ್ ಹೇಳ್ತೀರೋ ಅದು ರಿಪೋರ್ಟ್ ಕೊಡುವಂತದ್ದು, ಅದಕ್ಕೆ ನಾವು ಒಪ್ಪಲ್ಲ. ಈಗ ನೀವ್ ಹೇಳೋದು ಅಮಿತ್ ಶಾ ಅವರೇ ಹೇಳವ್ರೆ ಅಂತ ಪೇಪರ್ ಅಲ್ಲಿ ಬರ್ತಿದೆ. ಅದಕ್ಕೆ ಅಮಿತ್ ಶಾ ಅವರು ಹೇಳವ್ರ ಇಲ್ವಾ ಅನ್ನುವಂಥದ್ದು ಅಟ್ಲೀಸ್ಟ್ ಹೋಮ್ ಮಿನಿಸ್ಟ್ರಿಂದ ಒಂದು ಕ್ಲಾರಿಫಿಕೇಶನ್ ಬರ್ಬೇಕಲ್ಲ. ಅಮಿತ್ ಶಾ ಅವರು ಹೇಳಲೇ ಇಲ್ಲ ಈ ತರ ನೀವು ಸುಮ್ನೆ ಬರ್ಕೊಂಡಿದ್ದೀರ ಅಂತ ಕೊಡ್ಬೇಕಲ್ವ ಕ್ಲಾರಿಫಿಕೇಶನ್. ಸುಮ್ನೆ ಅವ್ರು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅರ್ಥ ತಾನೇ ಅದು? ಖಂಡಿತ ಖಂಡಿತ ಖಂಡಿತ. ಮತ್ತೆ ಯಾರಿಬ್ರು ಅವರು ಹೇಳಿ ಅವರು ನಾವೇ ಕೇಳೋಣ. ವೈ ಶುಡ್ ಬಿ ಟೆಲ್? ನಿಮ್ಗೆ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ನೀವೆಲ್ಲಾದ್ರೂ ಯಾರಿಗಾರ ಹೇಳ್ತೀರಾ ಸರ್? ಎಸ್, ಖಂಡಿತ ಇಲ್ಲ ಸರ್. ಅದೇ ತರ ನಾವು ಸೋರ್ಸ್ ಆಫ್ ಇನ್ಫಾರ್ಮೇಶನ್ ನಾವ್ ಯಾಕೆ ಕೇಳೋಣ? ಈಗ ಅಂತಿಮವಾಗಿ ನೀವು ಹೇಳುವಂತದ್ದು ಆಗಿದ್ದರೆ ಸುಪ್ರೀಂ ಕೋರ್ಟ್ ನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಪ್ರಕರಣ ತನಿಖೆ ಆಗಬೇಕು. ತನಿಖೆ ಬಹಳ ಪ್ರಮುಖವಾದ ದೊಡ್ಡ ವ್ಯಕ್ತಿಗಳು ಇದ್ರಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಳಿನ್ ಕುಮಾರ್ ಕಟೀಲ್, ಮತ್ತೊಬ್ರು ಯಾರೋ ಹೆಲ್ತ್ ಮಿನಿಸ್ಟರ್, ಇನ್ಯಾರೋ ಒಬ್ರು ಸಣ್ಣು ಎಲ್ಲ ಇದ್ದಾರೆ ಅನ್ನುವಂಥದ್ದು. ಅವನ ಯಾರೋ ಸಚಿನ್ ಮಾಮಾನಿ ಅನ್ನುವಂಥದ್ದು ಬರ್ತದ ಪತ್ರದಲ್ಲಿದೆ. ಅದು ಆ ಪತ್ರ ನರೇಂದ್ರ ಮೋದಿ ಅವರ ಆಫೀಸ್ಗೆ ಹೋಗಿರುವಂತದಕ್ಕೆ ಸೈನ್ ಮಾಡಿ ಟಸ್ಟೆ ಹೊಡೆದಿರುವಂತ ಕಾಪಿ ನಮ್ಮ ಹತ್ರ ಇದೆ. ಯಾರೋ ಸುಮ್ನೆ ಯಾರು ನಾವೇ ಬರ್ಕೊಂಡಿರೋ ಪತ್ರ ಅಲ್ಲ. ಅವ್ರು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ರಿಸೀವ್ ಆಗಿರುವಂತ ಕಾಪಿನ ಬಗ್ಗೆ ನಾನು ಮಾತಾಡ್ತಾ ಇರೋದು ಈಗ ಓದಿದ್ ನಿಮ್ಗೆ. ಈಗ ಈ ಸಚಿನ್ ಮಾಮಾನಿ ಅನ್ನೋನು ಯಾರು ಅಂತ ಏನಾದ್ರು ಗೊತ್ತಾ ಸರ್? ಸಚಿನ್ ಮಾಮಾನಿ ಎನ್ನುವಂತನು ಕೂಡ ಕೆಲವರು ಅದೇ ನೀವು ಹೇಳಿದ್ರಲ್ಲ, ಈಗ ಯಾರೋ ಬಿಜೆಪಿಯವರೇ ಸೋರ್ಸಸ್ ರೀಕೌಟ್ ಮಾಡ್ತಾ ಇದಾರೆ ಅನ್ನುವಂಥದ್ದು, ಅದರಲ್ಲೂ ಅವನು ಒಬ್ಬ ಇರ್ಬೋದು. ಓಕೆ ವೆರಿ ಇಂಟ್ರೆಸ್ಟಿಂಗ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದು ಪ್ರಧಾನಿ ಕಾರ್ಯಾಲಯಕ್ಕೆ ದೂರು ಅಥವಾ ಸಂಪೂರ್ಣ ವಿವರದ ಮಾಹಿತಿ ರವಾನೆ ಆದ ಬಳಿಕ ಈ ಒಂದು ಪ್ರಕರಣ, ಬಿಟ್ಕಾಯಿನ್ ಪ್ರಕರಣ, ರಾಜ್ಯದ ಬಿಟ್ಕಾಯಿನ್ ಪ್ರಕರಣ ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದು ಮಾಡ್ತಾ ಇರುವಂಥದ್ದು ನಿಜ. ಇದೀಗ ಏನು ಆರೋಪಗಳು ರಾಜ್ಯದ ಅಧಿಕಾರಸ್ಥ ಮುಖ್ಯಸ್ಥರ ಅಥವಾ ಅಧ್ಯಕ್ಷರುಗಳ ಬಳಿಯೇ ಅಥವಾ ಅವರ ಕಾಲಡಿಯಲ್ಲೇ ಬಂದು ಸುತ್ತಾ ಇರುವಂಥದ್ದು ವಾಸ್ತವ. ಎಸ್, ಅವರು ಹೇಳ್ತಾರೆ ನೀವು ಮಾತಾಡಬೇಡಿ, ಇವರು ಹೇಳ್ತಾರೆ ನೀವು ಹೇಳಿಕೆ ಕೊಡಬೇಡಿ ಅಂತ. ಎಸ್, ಸತ್ಯ ಅನ್ನೋದು ಅದು ಹೊರಗೆ ಬರಲೇಬೇಕು, ಒಂದಲ್ಲ ಒಂದು ದಿವಸ. ಎಸ್, ನಾನು ಈ ನ್ಯೂಸ್ ಆ್ಯಂಡ್ ವ್ಯೂಸ್ ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.